ಅನ್ಯಾಯವನ್ನು ಮಾಡುತ್ತಾ ಇದ್ದಾನೆ. ವರಾಹ ಸ್ವಾಮಿಯಾದಂತ ನಾನು ಮಾಡಬೇಕಾದದ್ದೇನು? ಅವನ ವಧೆ, ಸಾಧು ಸಂಕುಲಕ್ಕೆ ಅನ್ಯಾಯ ಮಾಡುವಂತಹ ದುಷ್ಟನ ವಧೆಗಾಗಿ ನಡೀತಾನೆ. ವರಬಲ ಇದೆ ಅಂತ ಹೇಳಿ ಉನ್ಮತ್ತನಾಗಿದ್ದೀಯಾ? ಸದುಪಯೋಗ ಪಡಿಸಿಕೊಳ್ಳಬೇಕು. ಒಳ್ಳೆತನ ಯಾವಾಗಲೂ ಒಳ್ಳೆ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳಬೇಕು. ಏನಾಗಿದೆ ಈಗ? ನೀನು ಸ್ವರ್ಗವನ್ನು ಸೇರಿದೆಯಾ? ಹೌದು. ಇಂದ್ರಾದಿಗಳನ್ನು ಬಡಿದು ಓಡಿಸಿದೆಯಾ? ಸಾಧು ಸಂಕುಲಕ್ಕೆ ಅನ್ಯಾಯ ಮಾಡಿದೆಯಾ? ನಿನಗೆ ಯಾಕೋ ಅದೆಲ್ಲ? ಅದನ್ನೆಲ್ಲ ಕೇಳುವವನೇ ನಾನು. ನಾನು ಹಂದಿ ಹಂದಿ ಅಲ್ಲ, ಮತ್ತೆ ನಾನೇ ವರಾಹ ಸ್ವಾಮಿ. ನಾನೇ ಸಿಕ್ಕಿದೆಯಲ್ಲ ಸೂಕರ ಕಾಡ್ಪಂದಿಯೇ. ಏನು ಅಷ್ಟು ತಾತ್ಸಾರ? ಇಷ್ಟರವರೆಗೆ ಕಾಣ ಸಿಕ್ಕಿದಂತಹ ಯಾವ ಹಂದಿಗಳು ನಿನ್ನಷ್ಟು ದೇಹವನ್ನು ಬೆಳೆಸಿದವರಲ್ಲ. ಮಾಂಸ ಖಂಡಗಳು ನೋಡುವಾಗಲೇ ಬಾಯಿಯಲ್ಲಿ ಜೊಲ್ಲು ಸುರುವುದಕ್ಕೆ ಪ್ರಾರಂಭವಾಗಿದೆ. ನಾನು ಬಿಟ್ಟೇನೆಂದು ಭಾವಿಸಿದೆಯಾ? ನಿನ್ನನ್ನು ಹಿಡಿದು ರುಂಡ ಮುಂಡವನ್ನು ಬೇರ್ಪಡಿಸಿ ಮಾಂಸದ ಖಂಡವನ್ನು ಸಿಗಿದು ನಮ್ಮವರಲ್ಲಿ ಕೊಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ತಿನ್ನುವ ಹೊತ್ತಿನಲ್ಲಿ ಯಾರು ಕೈ ತಡೆಯುತ್ತಾರೆ ಅಂತ ನಾನು ಕೇಳುವುದಕ್ಕೆ ಬಂದಿದ್ದೇನೆ. ಭಾವಿಸಿದ್ದೇನೋ? ಒಡಲು ಸೇರಿ ಆಗಿದೆ. ಇವತ್ತು ಮಧ್ಯಾಹ್ನ ಎಷ್ಟು ತಿಂದಿದ್ದೇನೆ ಅಂತ ನನಗೂ ಗೊತ್ತಿಲ್ಲ. ಇಷ್ಟರವರೆಗೆ ತಿಂದು ತೇಗಿದ್ದೀಯ. ಹೌದು. ಇದನ್ನು ನಿನಗೆ ನುಂಗ್ಲಿಕ್ಕಾಗುವುದಿಲ್ಲ. ನಿನ್ನ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ತದೆ. ನಿನ್ನ ಪ್ರಾಣ ಹೊರಟು ಹೋಗುತ್ತದೆ. ಹಂದಿಯ ಮಾಂಸ ತಿನ್ನುವುದಕ್ಕೆ ನೀನು ಹೇಳಿಕೊಡುವುದು ಬೇಡ. ನಿನ್ನ ಪ್ರಾಣ ಹೋದ್ರೆ ಮತ್ತೆ ನಿನ್ನನ್ನು ಏನು ಮಾಡ್ತಾರೆ ಅಂತ ಯಾರಿಗಾದ್ರೂ ಗೊತ್ತುಂಟಾ? ಹೌದಾ? ಈ ಕ್ಷಣದಲ್ಲಿ ನಿನ್ನ ತಲೆ ಕಡಿದು ಮಾಂಸವನ್ನು ಇನ್ನು ಬೇಯಿಸುವುದಿಲ್ಲ ನಾನು. ಆಗಲ್ಲ. ಬೇಯಿಸಿದ ಹಾಗೆ ಸಮಯ ಇಲ್ಲ. ಹಸಿಯಾಗಿ ತಿನ್ನುವಾಗ ಯಾರು ಕೈ
ಎನ್ನುವಂತಹ ವೃಷಭಾಸುರನ ವಧೆಯಾಗಿದೆ. ಎಲ್ಲರೂ ಸಮಾಧಾನದಿಂದಿರಿ. ಯಾವ ಚಿಂತೆಯೋ ಕಷ್ಟವೂ ಇನ್ನು ನಿಮ್ಮ ಮುಂದೆ ಬರುವುದಿಲ್ಲ. ನಾನೇನು ಮಾಡುದು, ಆ ಕಡೆಗೆ, ಆ ಗಿರಿಯ ಕಡೆಗೆ ಹೋಗಬೇಕಾಗಿದೆ. ಏನಾಗುತ್ತದೆ ನೋಡೋಣ. ವೆಂಕಟಗಿರಿಯನ್ನು ಏರುತ್ತಿರುವಂತಹ ವೇಳೆಯಲ್ಲಿ ನೀನು ಕೂಡ ಬರುತ್ತಾ ಇದ್ದೀಯಲ್ಲ. ನಿನ್ನನ್ನು ಇಷ್ಟರವರೆಗೆ ನಾನು ನೋಡಿದವನೇ ಅಲ್ಲ, ಪರಿಚಯವೇ ಇಲ್ಲ. ಹಾಗಿದ್ರೆ ಯಾಕೆ ಬಂದೆ? ಎಲ್ಲಿಂದ ಬಂದೆ? ನಾಮಧೇಯವೇನು? ಅರುಹು. ನನ್ನ ಪರಿಚಯ ಸಿಕ್ಕಿ ಮಾತನಾಡಿದ್ದ. ನಿನಗೆ ಯಾಕೆ ಪರಿಚಯ ಸಿಗಲಿಲ್ಲ? ನೀನು ಮಾಂಸದ ಕಣ್ಣಿನಿಂದ ನನ್ನನ್ನು ನೋಡಿದೆ. ಮಾಂಸದ ಕಣ್ಣಿಗೆ ನನ್ನ ಪರಿಚಯ ಸಿಗ್ಲಿಕ್ಕಿಲ್ಲ. ಅಂತಃಚಕ್ಷುವನ್ನು ತೆರೆದು ನೋಡು, ದಿವ್ಯ ದೃಷ್ಟಿಯನ್ನು ಶಿವಾಗನನುಳೆಂತೆಂದು ಹರಿವೈಕುಂಠವ ತೊರೆದಿಲ್ಲಿ ನೆಲೆಸಿಕೊಂಡಿರುವನ ನೋಡೆನುಡಿಗವು. ಹರಿಯೇ ವೈಕುಂಠವ ತೊರೆದಿಲ್ಲಿ ನೆಲೆಸಿಕೊಂಡಿರುವನ ನೋಡಿ ಚೋದಿಗ 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 ಚೋದಿಗ. ಕೊರತೆ ಏನಾಯ್ತು ನಿನಗೆ? ಕೊರತೆ ಏನಾಯ್ತದ? ಒರೆಯಬೇಕಿರಲು ಒರೆದವರಾಗ ದೇವನಲ್ಲಿ ಶ್ರೀಮನ್ನಾರಾಯಣ. ಶಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸಿರುಹೇಕ್ಷಣಂ ಸಹಾರ ವಕ್ಷಸ್ಥಳಂ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಹೀಗೆಂದು ನಿನ್ನನ್ನು ಕೊಂಡಾಡುವವರಿರುವಾಗ ಮನಸ್ಸಿಗೆಷ್ಟು ಆನಂದವಾಗುತ್ತಾ ಇತ್ತು. ತಂದೆಯೇ, ಏನು ಸ್ವಾಮಿ ನೀನೀ ಕಡೆಗೆ? ವೈಕುಂಠ ಲೋಕವನ್ನು ಬಿಟ್ಟು ಬರುವವನಲ್ಲ ಶ್ರೀಮನ್ನಾರಾಯಣ. ಏನಿದ್ರೂ ಕೂಡ ಈ ಲೋಕವನ್ನು ತನ್ನಂಕೆಯೊಳಗಿಟ್ಟುಕೊಂಡವ ನೀನು. ನಿನ್ನ ಉದರದಲ್ಲಿಯೇ ಈ ಬ್ರಹ್ಮಾಂಡ ಇರುವಾಗ ಇಲ್ಲಿಗೆ ನೀನು ಇಳಿದು ಬರುವ ಅವಶ್ಯಕತೆ ಇತ್ತೇ ಸ್ವಾಮಿ? ನನ್ನ ದೇವ, ನನ್ನ ಸ್ವಾಮಿ ಶ್ರೀಮನ್ನಾರಾಯಣ, ವೈಕುಂಠ ಲೋಕದಲ್ಲಿ ನಿನಗೆ ಯಾವ ಕೊರತೆಯಾಯಿತು? ಯಾವ ಕೊರತೆಯಿಂದಲಾಗಿ ನೀನು ಇಳಿದು ಬಂದೆ? ಆಶ್ಚರ್ಯವಾಗುತ್ತಾ ಇದೆ. ಒಂದು ಕ್ಷಣ ನಿನ್ನನ್ನು ನೋಡ್ತೇನೆ ಸ್ವಾಮಿ. ಏನಿದು? ನಿನ್ನ ಹಣೆಯಲ್ಲಿ ರಕ್ತವೇ ಬರುವುದಕ್ಕಿದೆಯೇ ಸ್ವಾಮಿ? ಇದೇನು ಸ್ವಾಮಿ? ಸತ್ಯವೇ ಅಸತ್ಯವೇ? ನನಗೊಂದೂ ಅರ್ಥ ಆಗುವುದಿಲ್ಲ. ಒಂದು ಪ್ರಕರಣ ನಡೆಯಿತು. ಅವಮಾನವಾದುತ್ತ ಶ್ರೀಹರಿ
ಕರ್ಮಭೂಮಿಗೆ ನಾನು ಇಳಿಯುವುದಕ್ಕೆ ಬಲವಾದ ಕಾರಣವಿದೆ. ಏನು ಸ್ವಾಮಿ? ಯಜ್ಞ ಪುರುಷ ಯಾರು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮದಾದಂತಹ ವೈಕುಂಠ ಲೋಕಕ್ಕೆ ಬಂದವ ಭೃಗುಮುನಿ ಮಲಗಿದ ನನ್ನನ್ನು ಕಂಡು ಎದೆಗೆ ಒದ್ದ. ಪರಿಣಾಮವಾಗಿ ಲಕ್ಷ್ಮಿಗೆ ಅಪಮಾನವಾಯಿತು. ಲಕ್ಷ್ಮೀ ನನ್ನನ್ನು ಬಿಟ್ಟು ಹೊರಟು ಹೋದ್ಲು. ಕರವೀರಪುರದಲ್ಲಿ ನೆಲೆಯಾಗ್ತೇನೆ ಅಂತ ಹೇಳಿದ್ಲು. ಅವಳನ್ನು ಪಡೆಯುವುದಕ್ಕಾಗಿ ಕರ್ಮಭೂಮಿಗೆ ಹರಿ ಶ್ರೀನಿವಾಸನಾಗಿ ಅವತರಿಸಿ ನಾನು ಬಂದು ಚೋಳ ದೇಶದಲ್ಲಿ ನಾನು ಹುತ್ತದಲ್ಲಿ ನೆಲೆಯಾಗಿದ್ದೆ. ಕಪಿಲದೇನು ಒಂದು ನಿತ್ಯವೂ ಹಾಲನ್ನು ಕೊಡುತ್ತಾ ಇತ್ತು. ಸಂಶಯಗೊಂಡ ಗೋಪಾಲಕ ನನ್ನ ಹಣೆಗೆ ಬಡಿದ. ಮಾತ್ರವಲ್ಲದೆ ಸತ್ತು ಹೋದ. ಆದರೆ ಹಣೆಗೆ ಬಡಿದಂತ ಬಡಿತದಿಂದ ರಕ್ತ ಸೋರುತ್ತಾ ಇದೆ. ಯಾವ ಮದ್ದು ಇದಕ್ಕೆ ಪಥ್ಯವಾಗಲಿಲ್ಲ. ಆಮೇಲೆ ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯರಲ್ಲಿ ಕೇಳಿದಾಗ ಔದುಂಬಲದ ಹಾಲಿನಲ್ಲಿ ನೆಕ್ಕಿತ್ತಾಯ ಬೇರನ್ನು ಅರೆದು ಹಚ್ಚಿದ್ರೆ ಗುಣವಾಗ್ತದೆ ಅಂತ ಹೇಳಿದ್ರು. ಅದಕ್ಕಾಗಿ ಹುಡುಕುತ್ತಾ ಬೇರು ಹುಡುಕುತ್ತಾ ಬಂದೆ ನಾನು. ಹೌದೇ ಸ್ವಾಮಿ? ಈ ಪ್ರದೇಶದಲ್ಲಿ ಎಲ್ಲಿ ಬೇರಿದೆ ಎಲ್ಲಿ ನಾರಿದೆ ಇದೆಲ್ಲ ನಿನಗೆ ಗೊತ್ತಿದೆ. ಆದ್ದರಿಂದ ಅದನ್ನು ಒದಗಿಸುವ ಜೊತೆಯಲ್ಲಿ ನನಗೆ ನಿನ್ನಿಂದ ಒಂದು ಕಾರ್ಯವಾಗಬೇಕು. ನನ್ನಿಂದ? ಹೌದು. ಏನು ಸ್ವಾಮಿ ಅಂತ ಮಹತ್ ಕಾರ್ಯ? ಕರ್ಮಭೂಮಿಯಲ್ಲಿ ನೆಲೆಯಾಗಬೇಕು ಅಂತ ನಾನು ಮಾಡಿದ್ದೇನೆ. ನಿನ್ನ ಆಧೀನಕ್ಕೆ ಒಳಪಟ್ಟಂತಹ ಈ ಭೂಪ್ರದೇಶದಲ್ಲಿ 7 ಅಡಿ ಭೂಮಿಯನ್ನು ನನಗೆ ದಾನ ಕೊಡುವೆಯಾ? ನನ್ನ ಜೊತೆಯಲ್ಲಿ ಬಂದವರು ಎಂತದ್ದು ನಿಮ್ಮದು? ಮಕ್ಕಳು ಬರುವಾಗಲೇ ಹೇಳಿದ್ದೇನೆ ನಿಮಗೆ ಯಾರು ಗಲಾಟೆ ಮಾಡಬಾರದು ಅಂತ. ಗಲಾಟೆ ಮಾಡಿದ್ರೆ ಜಾಗ್ರತೆ ನಿಮಗೆ. ಅದೆಲ್ಲ ನನ್ನ ಜೊತೆ ಬಂದದ್ದು. ಒಂದಕ್ಕೂ ಬುದ್ಧಿ ಇಲ್ಲ. ಅಲ್ಲ, ಅದು ಆ ಮಕ್ಕಳ ಆಟವೇ ಹಾಗೆ. ಹೌದು ಸ್ವಾಮಿ. ಹಾಗೆ ಮಾಡದಿದ್ರೆ ಉಳಿದವರು ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಹಾಗಲ್ಲ ಸ್ವಾಮಿ. ಅದರಿಂದ ಅವರೇ ಮಾಡಿ ಹಿಂದೆ ಹೋಗಿ ಮಾಡಿ, ಯಾರಿಗೂ ತೊಂದರೆ ಕೊಡಬೇಕು. ದೇವರು ಇಳಿದು ಬಂದಿದ್ದಾರೆ, ದೇವರು ಬಂದಿದ್ದಾರೆ ಎನ್ನುವ ಪ್ರಜ್ಞೆಯೂ ಮಕ್ಕಳಿಗಿಲ್ಲ ಸ್ವಾಮಿ. ಮಕ್ಕಳೇ ದೇವರಲ್ವಾ? ಅದಕ್ಕಿಂತ ದೊಡ್ಡ ದೇವರು. ದೊಡ್ಡ ಮಾತು ಪರಮಾತ್ಮ. ಏನಂದೆ? ಇರುವುದಕ್ಕೆ ಜಾಗ ಬೇಕು. 7 ಅಡಿ ಭೂಮಿಯನ್ನು ದಾನ ಕೊಡುವೆಯಾ? ಸ್ವಾಮಿ, ನನಗೆ ಏನು ನನ್ನನ್ನು ಪರೀಕ್ಷಿಸ್ತೀಯ ನೀನು? ಯಾಕಪ್ಪ? ಇಲ್ಲ ಅಂತಾದ್ರೆ ಈ ಪ್ರಪಂಚವೇ ನಿನ್ನದ್ದು ಸ್ವಾಮಿ, ಬ್ರಹ್ಮಾಂಡವೇ ನಿನ್ನದ್ದಾಗಿರುವಾಗ 7 ಅಡಿ ಕೊಡುವುದಕ್ಕೆ ನಾನು ಯಾರು ಸ್ವಾಮಿ? ಆಧೀನದಲ್ಲುಂಟಲ್ಲ. ಅರ್ಥ ಆಯ್ತು ಸ್ವಾಮಿ. ಈ ಭೂಲೋಕಕ್ಕೆ ಬಂದಾವಾಗ ಕರ್ಮ ಪ್ರಪಂಚದಲ್ಲಿ ಏನು ನಡೆಯುತ್ತದೋ ಅದರಂತೆ ನಡೆದುಕೊಳ್ಳಬೇಕಾದ್ದು ಧರ್ಮ ಎನ್ನುವುದನ್ನು ತಿಳಿದು ಹೀಗೆ ಕೇಳುತ್ತಾ ಇರುವೆಯಾ? ಇಲ್ಲಿ ಒಂದು ನೀತಿ ಉಂಟು, ಒಂದು ನಿಯಮ ಉಂಟು. ಹೌದು, ಈ ರೂಢಿಯಲ್ಲಿ ನಾವು ಜಾಗವನ್ನು ಕೊಡಬೇಕು ಅಂತಾದ್ರೆ ಹಣವನ್ನು ಕೊಡಬೇಕು. ಭೂಮಿಗೆ ಕ್ರಯ. ಒಪ್ಪ, ನಾನಂದು ಉದ್ಧರಿಸಿಕೊಟ್ಟಂತಹ ಭೂಮಿಯನ್ನು ಇಂದು ನಾನೇ ಕ್ರಯ ಕೊಟ್ಟು ಪಡೆಯಬೇಕು. ಧನವನ್ನಿಟ್ಟರೆ ನಾನು ಭೂಮಿಯನ್ನು ಕೊಡಬಹುದು. ಅಲ್ಲ, ಇರ್ಲಿ, ಈ ಪ್ರದೇಶದಲ್ಲೆಲ್ಲ ಭೂಮಿಗೆ ಹೇಗುಂಟು? ಅದು ಕೇಳಿದ್ರೆ ಆಗದು ಸ್ವಾಮಿ. ಆಶೆ ಎನ್ನುವುದು ಅವಶ್ಯಕ್ಕೆ ಅನುಗುಣವಾಗಿ ಉಂಟಾ? ಇಲ್ಲ, ಮಿತಿ ಮೀರಿ ಹೋಗಿದೆ ಸ್ವಾಮಿ. ಹೌದಾ? ನೀನು ಬಂದ ಮೇಲೆ ಆದ್ರೂ ಈ ಭೂಮಿ ಸರಿಯಾಗಿದ್ರೆ ಬಹಳ ಒಳ್ಳೆಯದು ಸ್ವಾಮಿ.
ರೂಢಿಯ ಧರ್ಮವನ್ನು ನಾವು ಮೀರಬಾರದು. ಯಾಕಂದ್ರೆ ನಾವೆಲ್ಲ ಆದರ್ಶಪ್ರಾಯವಾದ ಜೀವನವನ್ನು ಮಾಡುವವರು. ಯದ್ಯದಾಚರತೆ ಶ್ರೇಷ್ಠ ತದ್ದೇವ ಇತರೆ ಜನಃ. ಹಿರಿಯವರು ಯಾವುದನ್ನು ಆಚರಿಸಿಕೊಂಡು ಹೋಗ್ತಾರೋ ಕಿರಿಯರು ಅದನ್ನೇ ಅನುಸರಿಸಿಕೊಂಡು ಹೋಗ್ತಾರೆ. ನೀನು ನಾನು ಭೇದವಿಲ್ಲ ಅನ್ನುವ ಕಾರಣಕ್ಕಾಗಿ ನಿನ್ನಿಂದ ದಾನವಾಗಿ ನಾನು ಪಡೆದ್ರೆ ಉಳಿದವರು ಅದನ್ನೇ ಅನುಸರಿಸುವುದಿಲ್ವ? ಹಾಗಿದ್ರೆ ನಿನ್ನಿಂದ ನಾನು ಕ್ರಯ ಕೊಟ್ಟು ಪಡೆಯಬೇಕು. ಕೊಡುವ ಹಾಗೆ ನನ್ನಲ್ಲಿಲ್ಲ. ಒಂದು ಕಾಲದಲ್ಲಿ ನಾನು ಲಕ್ಷ್ಮೀನಾರಾಯಣ, ಈಗ ಹಾಗಲ್ಲ, ಬರಿಗಯ್ಯ ನಾರಾಯಣ. ನನ್ನಲ್ಲಿ ಏನು ಇಲ್ಲ, ಲಕ್ಷ್ಮಿ ಇಲ್ಲ. ಒಂದು ಉಪಾಯ ಮಾಡುವ. ಏನು ಸ್ವಾಮಿ? ಸಾಲ ಕೊಡ್ತೀಯ? ಸಾಲವ ಕೊಡಬಹುದು. ಯಾವಾಗ? ಹಿಂದೆ ಕೊಡುತ್ತೇನೆ. ಹೌದು, ಆದ್ರೆ ಒಮ್ಮೆಲೆ ಕೊಡುವುದಿಲ್ಲ. ಕೊಡುವ ಕ್ರಮ ಹೇಗೆ? ಒಮ್ಮೆಲೆ ಕೊಟ್ರೆ ನನಗಲ್ಲ ಸ್ವಾಮಿ, ಭೂಮಿಯ ನ್ಯಾಯದಿಂದ ಕೇಳುತ್ತಾ ಇದ್ದೇನೆ. ಹೌದು, ಒಮ್ಮೆಲೆ ಕೊಟ್ರೆ ನಿನ್ನಲ್ಲಿ ಉಳಿಲಿಕ್ಕಿಲ್ಲ. ಸ್ವಲ್ಪ ಸ್ವಲ್ಪವೇ ಬರುವ ಹಾಗೆ ಒಂದು ವ್ಯವಸ್ಥೆ ಮಾಡ್ತೇನೆ. ನೀನು ಕೊಟ್ಟಂತಹ ಭೂಮಿಯಲ್ಲಿ ನಾನು ನೆಲೆಯಾಗಿ ನಿಲ್ತೇನೆ. ನಾನು ನೆಲೆಯಾಗಿ ನಿಂತಹ ಕ್ಷೇತ್ರದ ತಳಭಾಗದಲ್ಲಿ ನಿನಗೂ ಒಂದು ಗುಡಿಯ ನಿರ್ಮಾಣವಾಗ್ತದೆ. ವರಾಹ ದೇವನ ಗುಡಿ, ವರಾಹ ಸ್ವಾಮಿಯ ಗುಡಿ. ನನ್ನ ದರ್ಶನಕ್ಕಾಗಿ ಬರುವಂತಹ ಭಕ್ತಾದಿಗಳು ಪ್ರಥಮವಾಗಿ ನಿನ್ನ ದರ್ಶನವನ್ನು ಮಾಡಿ ನಿನಗೆ ಕ್ಷೀರಾಭಿಷೇಕವನ್ನು ಮಾಡಬೇಕು. ಮಾಡಿ ನನ್ನ ದರ್ಶನಕ್ಕೆ ಬರಬೇಕು. ಒಂದು ವೇಳೆ ನಿನ್ನನ್ನು ಅಲಕ್ಷಿಸಿ ಕ್ಷೀರಾಭಿಷೇಕ ಮಾಡದೆ ನನ್ನ ದರ್ಶನವನ್ನು ಮಾಡಿದ್ರೆ ಪೂರ್ಣ ಫಲ ಅವರಿಗೆ ಲಭ್ಯವಾಗುವುದಿಲ್ಲ. ಹಾಗಿದ್ರೆ ನಿನ್ನ ಭೂಮಿಗೆ ನಾನು ಕೊಡುವಂತಹ ಕ್ರಯ ಯಾವುದು? ಕ್ಷೀರಾಭಿಷೇಕ. ಇದು ನಿರಂತರ ನಿನಗೆ ಸಿಗ್ತಾ ಇರ್ತದೆ. ಆ ರೀತಿಯಾಗಿ ಸಾಲದ ಸಂದಾಯ. ಹೌದು, ಸಾಲ ಸಂದಾಯ ಆಯ್ತು. ಭೂಮಿಯ ಏನೋ ಒಂದು ಅನುಮಾನ ಮಾಡುತ್ತಾ ಇದ್ದೀರಿ ದೇವರೇ, ಅರ್ಥ ಆಗುವುದಿಲ್ಲ ನನಗೆ. ಈಗ ಮನೆಯನ್ನು ನಾವು ಮಾಡಿಕೊಂಡ ಹಾಗಾಯ್ತು. ಮನೆ ಇಲ್ಲದಿರುವಾಗ ಯಾವ ಸಮಸ್ಯೆ ಇಲ್ಲ. ಮನೆ ಆದ ಮೇಲೆ ಸಮಸ್ಯೆ ಪ್ರಾರಂಭವಾಗಿದೆ. ಏನು ಸ್ವಾಮಿ? ಒಂದು ಬೇಯಿಸಿ ಹಾಕುವವರು ಬೇಕಲ್ಲ, ಯಾರಾದ್ರು. ಕಿಂದಣ ಭವದಳು ಯಶೋದೆಯಾಗಿದ್ದು ಗೋವಿಂದ ನಿನ್ನಯ ವಿವಾಹೋತ್ಸವ ಕಾಣಬೇಕೆಂದು ಬಿಸಗುಳಲು ಮುಂದಣ ಭವದಿ ತೋರಿಸುವೆ ನಿಂದು ನೀ ನುಡಿದಂದದಿ ಬಂದಡಿ ಭವದಿ ಬಕುಳಾವತಿ ಎನ್ನುವ ಹೆಸರಿಂದ ನೀವು ಅಲ್ಲಿದ್ದೀರಮ್ಮ. ಸ್ವಾಮಿ ವರಾಹದೇವನೇ, ಈ ಭೂಮಿಯ ಕರ್ಮ ಪ್ರಪಂಚದ ಅಂಟೋ ಏನೋ ಗೊತ್ತಿರಲಿಲ್ಲ. ಸ್ವಲ್ಪ ಅಜ್ಞಾನಿ ಆದೆ ನಾನು. ಈಗ ಜ್ಞಾನೋದಯವಾಯಿತು. ಹಿಂದಿನ ಅವತಾರದಲ್ಲಿ ಯಶೋಧಾದೇವಿಗೆ ನೀನೊಂದು ಮಾತನ್ನು ಕೊಟ್ಟಿದ್ದೀಯಂತೆ. ಮದುವೆಯನ್ನು ನಾನು ಕಾಣಿಸ್ತೇನೆ ಎನ್ನುವ ಹಾಗೆ. ಕೃಷ್ಣಾವತಾರದಲ್ಲಿ ನಾರಿರುವಾಗ 16,008 ಮಂದಿ ಹುಡುಗಿಯರನ್ನು ಮದುವೆಯಾಗಿದ್ದೆ. ಆ ಭಾಗ್ಯ ಯಶೋಧಾದೇವಿಗೆ ಒಂದೇ ಒಂದು ಮದುವೆಯನ್ನು ನೋಡುವ ಯೋಗ ಬರಲಿಲ್ಲ. ನಾನು ನಿರ್ಯಾಣವನ್ನು ಹೊಂದುವಂತಹ ಹೊತ್ತಿನಲ್ಲಿ ತನ್ನ ಅಭೀಷ್ಟವನ್ನು ತೋಡಿಕೊಂಡ್ಳು. ಆಗ ಅವಳಿಗೆ ನಾನೊಂದು ಮಾತು ಹೇಳಿದ್ದೇನೆ. ಮುಂದಣ ಭವದಲ್ಲಿ ಹರಿ ಶ್ರೀನಿವಾಸನಾಗಿ ಅವತರಿಸಿ ಬರುತ್ತೇನೆ. ಶ್ರೀನಿವಾಸ ಕಲ್ಯಾಣೋತ್ಸವ ನಿನಗೆ ಕಾಣಿಸ್ತೇನೆ. ಯಶೋಧ ಮಾತೆ ಇಲ್ಲೇ ಇದ್ದಾಳೆ, ಬಕುಳಾದೇವಿಯಾಗಿ ಗೋವಿಂದ ಗೋವಿಂದ ಕೃಷ್ಣ ಕೃಷ್ಣ ಗೋವಿಂದ ಎನ್ನುವ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಎಂತಹ ಭಾಗ್ಯ ನೋಡು. ಹೌದು, ವೃದ್ಧಾಪ್ಯದ ಅಂಚಿನಲ್ಲಿರುವಂತಹ ಮಾತೆಯ ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಸಿಕ್ಕಿದೆ. ಸಂತೋಷವಾಯಿತು. ಎಲ್ಲ ನೀನೇ ಹೆಣೆದದ್ದಲ್ವ ಸ್ವಾಮಿ? ಅಮ್ಮ ಇದ್ದಾಳೆ ಅಂತ ಹೇಳಿದ ಮೇಲೆ ಅಮ್ಮನಲ್ಲಿ ಮಾತನಾಡಬೇಕು. ಆದ್ದರಿಂದ ನಮ್ಮ ನಡಿಗೆ ಅಮ್ಮ ನಡೆಗೆ